ಸನಾತನ ಸಂಸ್ಥೆ ಮತ್ತು ಹಿಂದೂ ಜನಜಾಗೃತಿ ಸಮಿತಿ ಆಯೋಜಿತ ಆನ್ಲೈನ್ ಸತ್ಸಂಗ ಮಾಲಿಕೆಯ ವಾರ್ಷಿಕೋತ್ಸವ ಕಾರ್ಯಕ್ರಮವು ನಡೆಯಿತು. ಲಾಕ್ಡೌನ್ ಕಾಲಾವಧಿಯಲ್ಲಿ ಸನಾತನ ಸಂಸ್ಥೆ ಮತ್ತು ಹಿಂದೂ ಜನಜಾಗೃತಿ ಸಮಿತಿಯ ವತಿಯಿಂದ ಆನ್ಲೈನ್ ಸತ್ಸಂಗ ಮಾಲಿಕೆ ಪ್ರಾರಂಭಿಸಲಾಯಿತು. ಈ ಮಾಲಿಕೆಯ ಮೂಲಕ ಭಾವ ಸತ್ಸಂಗ ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಮಧ್ಯಾಹ್ನ 2:30ಕ್ಕೆ, ಬಾಲ ಸಂಸ್ಕಾರ ವರ್ಗ ಪ್ರತಿ ಶನಿವಾರ ಸಂಜೆ 6ಕ್ಕೆ ಮತ್ತು ಭಾನುವಾರ ಮಧ್ಯಾಹ್ನ 2:30ಕ್ಕೆ, ಧರ್ಮ ಸಂವಾದ ಮಂಗಳವಾರ, ಗುರುವಾರ ಮತ್ತು ಶನಿವಾರ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಮಾಧ್ಯಮದಿಂದ ಲೈವ್ ಪ್ರಸಾರ ಮಾಡಲಾಗುತ್ತಿದೆ. ಈ 3 ಸತ್ಸಂಗಗಳಿಂದ ಆಧ್ಯಾತ್ಮ, ಧರ್ಮ, ಸಂಸ್ಕಾರ, ನೈತಿಕ ಮೌಲ್ಯ, ಭಕ್ತಿಭಾವ, ಸಂತರ ಚರಿತ್ರೆ ಈ ವಿಷಯಗಳನ್ನು ಅತ್ಯಂತ ಸುಲಭ ಭಾಷೆಯಲ್ಲಿ ಮಾಹಿತಿಯನ್ನ ನೀಡಿ ಸಮಾಜಕ್ಕೆ ಆಧ್ಯಾತ್ಮವನ್ನ ಕೃತಿಯಲ್ಲಿ ತರಲು ಉದ್ಯುಕ್ತಗೊಳಿಸಲಾಗುತ್ತಿದೆ. ಪ್ರತಿದಿನ ಸಾವಿರಾರು ಜಿಜ್ಞಾಸುಗಳು ಈ ಸತ್ಸಂಗದ ಲಾಭವನ್ನ ಪಡೆದುಕೊಳ್ಳುತ್ತಿದ್ದರು. ಮಾರ್ಚ್ 2020ರಂದು ಕೊರೋನಾ ಮಹಾಮಾರಿಯಿಂದಾಗಿ ಇಡೀ ಜಗತ್ತು ಸ್ತಬ್ಧ ಆಗಿತ್ತು. ಆ ಸಂದರ್ಭದಲ್ಲಿ ಜನರಲ್ಲಿ ಒಂದು ರೀತಿಯ ಭಯ, ಆತಂಕ ಮನೆ ಮಾಡಿತ್ತು. ಇಂತಹ ಸಂದರ್ಭದಲ್ಲಿ ಅವರಲ್ಲಿ ಆತ್ಮವಿಶ್ವಾಸವನ್ನು, ಧೈರ್ಯವನ್ನು ತುಂಬುವುದಕ್ಕಾಗಿ ಸನಾತನ ಸಂಸ್ಥೆ ಮತ್ತು ಹಿಂದೂ ಜನಜಾಗೃತಿ ಸಮಿತಿ ಆನ್ಲೈನ್ ಮೂಲಕ ಧರ್ಮ ಸಂವಾದ, ಭಾವ ಸತ್ಸಂಗ ಮತ್ತು ಬಾಲ ಸಂಸ್ಕಾರ ವರ್ಗಗಳ ಮಾಲಿಕೆಯನ್ನು ಆರಂಭ ಮಾಡಿತ್ತು. ಈ ಧರ್ಮ ಶಿಕ್ಷಣ ಮಾಲಿಕೆ ಈಗ 1 ವರ್ಷವನ್ನು ಪೂರ್ಣಗೊಳಿಸ್ತಾ ಇದೆ. ಈ ಶುಭ ಸಂದರ್ಭದಲ್ಲಿ ಎಲ್ಲ ವೀಕ್ಷಕರಿಗೆ ಕೃತಜ್ಞತೆಯನ್ನು ಅರ್ಪಿಸುವುದಕ್ಕಾಗಿ ಏಪ್ರಿಲ್ 3ರಿಂದ ಏಪ್ರಿಲ್ 10ರ ತನಕ ಕೃತಜ್ಞತಾ ಮಹೋತ್ಸವದ ಆಯೋಜನೆಯನ್ನು ಮಾಡಿದ್ದೇವೆ. ಈ ಮಹೋತ್ಸವದ ನಿಮಿತ್ತ ಏಪ್ರಿಲ್ 3ರಂದು ವಿಶೇಷ ಕಾರ್ಯಕ್ರಮದ ಆಯೋಜನೆಯಾಗಿದೆ. ಈ ಆನ್ಲೈನ್ ಸತ್ಸಂಗದ ಮಾಧ್ಯಮದಿಂದ ವೀಕ್ಷಕರಲ್ಲಿ ಆದ ಬದಲಾವಣೆ, ಅನುಭವ, ಅನುಭೂತಿಗಳ ವಿಡಿಯೋವನ್ನು ಸಹ ನಾವು ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡುವವರಿದ್ದೇವೆ. ಕಾರ್ಯಕ್ರಮದ ನೇರ ಪ್ರಸಾರವನ್ನು ಎಜೆಎಸ್ ಬೆಂಗಳೂರು ಫೇಸ್ಬುಕ್ ಪೇಜ್ನಲ್ಲಿ ಹಾಗೂ ಎಜೆಎಸ್ ಕರ್ನಾಟಕ ಮತ್ತು ಎಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗಳ ಮೂಲಕ ವೀಕ್ಷಣೆ ಮಾಡಬಹುದು. ಎಲ್ಲ ವೀಕ್ಷಕರಿಗೂ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಆಮಂತ್ರಣ. ಮಹೋತ್ಸವದಲ್ಲಿ ಭೇಟಿಯಾಗೋಣ. ನಮಸ್ಕಾರ.